ಅವಘಡ ತಾಲೂಕಿನ ನಿಡಗಲ್ ಹೋಬಳಿಯ ಅರಸೀಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಗಮರಹಳ್ಳಿ ಗ್ರಾಮದಲ್ಲಿ ರಾಜರತ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಚಾರ ವೇದಿಕೆ ಹಾಗೂ ಜಂಗಮರಹಳ್ಳಿ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಲಿಂಗಣ್ಣ ಜಂಗಮರಹಳ್ಳಿ ಹಾಗೂ ಡಾಕ್ಟರ್ ಸೋಮಕ್ಕ ಎಂ ಸ್ಥಾಯಿ ಸಮಿತಿ ಸದಸ್ಯರು ಮತ್ತು ಲಂಬಾಣಿ ಸಂಸ್ಕೃತಿ ಹಾಗೂ ಭಾಷಾ ಅಕಾಡೆಮಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನೂತನ ಭವನವನ್ನು ಶಾಸಕರಾದ ವೆಂಕಟರಮಣಪ್ಪನವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನೂತನ ಅಂಬೇಡ್ಕರ್ ಪ್ರತಿಮೆಯನ್ನು ನಾಗೇಂದ್ರ ಕುಮಾರ್ ನೇರಳೆಕುಂಟೆ ಲೋಕಾರ್ಪಣೆ ಮಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಪ್ರಜ್ಞಾವಂತ ಹಿರಿಯರು ಗೆಳೆಯರು ಸೇರಿಕೊಂಡು ಯೋಜನೆ ಮಾಡಿರುವ ಕಾರ್ಯಕ್ರಮ ಅಂಬೇಡ್ಕರ್ ಪುತ್ಥಳಿ ಮತ್ತು ಬಾಬು ಜಗಜೀವನ್ ರಾಮ್ ಸಮುದಾಯದ ಭವನ ನೂತನವಾಗಿ ಆರಂಭವಾಗಿದೆ. ನಾವು ಈ ಊರಿನ ಜಾಗವನ್ನು ನಾಟಕ ಶಾಲೆ ಎಂದೇ ಕರೆಯುತ್ತೇವೆ. ಈ ವೇದಿಕೆಯ ಮೇಲೆ ಅನೇಕ ಮಹನೀಯರು ನಾಟಕ ಮಾಡಿದ್ದಾರೆ. ಇಲ್ಲಿ ನಡೆದ ನಾಟಕಗಳಿಂದ ನಾನು ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದೇನೆ. ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ಅಂಬೇಡ್ಕರ್ ನಮಗೆ ವಿದ್ಯಾಭ್ಯಾಸದ ಹಕ್ಕು ಕೊಟ್ಟು ನಮಗೆ ಜ್ಞಾನ ಶಕ್ತಿ ಕೊಟ್ಟಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಚೇತನ್ ಅಹಿಂಸಾ ಮಾತನಾಡಿ, ನಮ್ಮ ದೇಶದಲ್ಲಿ ನಾವು ದಲಿತರಾಗಿ ಹುಟ್ಟಿದ್ದಕ್ಕಾಗಿ ತಾರತಮ್ಯ ಮಾಡುತ್ತಿದ್ದಾರೆ. ನಮ್ಮ ಸಂಘಟನೆಯ ಸ್ನೇಹಿತರು ಹಾಗೂ ಅನೇಕರು ಪೆಮ್ಮನಹಳ್ಳಿ ಕೊಲ್ಲರಹಟ್ಟಿಗೆ ಹೋಗಿ ಎಲ್ಲ ಪರಿವರ್ತನೆ ಮಾಡಲು ಪ್ರಯತ್ನ ಮಾಡಿದ್ದೇವೆ. ತದನಂತರ ಶಾಸಕರನ್ನು ಮಾತ್ರ ಒಳಗೆ ಬಿಟ್ಟರು ಎಂದರು. ಇದು ಪೆಮ್ಮನಹಳ್ಳಿ ಗೊಲ್ಲರಹಟ್ಟಿ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿನ ಶಾಸಕರು ಸಂಸದರು ಸಹ ದಲಿತರಾಗಿ ಹುಟ್ಟಿದ್ದಾರೆ. ಆದರೆ ಅವರಿಗೆ ಅಂಬೇಡ್ಕರ್ ವಾದ ಮುಖ್ಯವಲ್ಲ, ಕೇವಲ ಮತಗಳು ಮಾತ್ರ ಮುಖ್ಯವಾಗಿರುತ್ತದೆ. ಇದರಿಂದ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳು ನಮ್ಮ ಜನರಿಗೆ ತಿಳಿದಿಲ್ಲ. ನಾವು ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ತಿಳಿದು ಜನರಿಗೆ ತಿಳಿಸಬೇಕು ಎಂದರು. ನಮ್ಮ ಬಾಬಾ ಸಾಹೇಬರು ನವಯಾನ ಅನ್ನೋದು ನಾವು ಇವತ್ತಿನ ದಿನ ಬುದ್ಧನ್ ನೋಡ್ಬೇಕು ಅಂದ್ರೆ 2000 ವರ್ಷದಿಂದ ಎಷ್ಟು ಒಂದು ರೀತಿ ಡೈಲ್ಯೂಟ್ ಆಗಿದೆ, ಒಂದು ರೀತಿ ಕರಪ್ಟ್ ಆಗಿದೆ. ಆದ್ರೆ ನಾವು ಬುದ್ಧನ್ ನೋಡ್ಬೇಕು, ಬೌದ್ಧ ಧರ್ಮ ನೋಡ್ಬೇಕು ಅಂದ್ರೆ 20ನೇ ಶತಮಾನದ ಅತ್ಯುತ್ತಮ ಧರ್ಮ, ಪ್ರಪಂಚದಲ್ಲಿ ಅತ್ಯುತ್ತಮ ಧರ್ಮ ಅದು ಬಾಬಾ ಸಾಹೇಬ್ ಕಟ್ಟಿರೋ ನವಯಾನ. ಪ್ರತಿಜ್ಞೆಗಳಿದೆ. ಆ 22 ಪ್ರತಿಜ್ಞೆಗಳು ಸಹ ಕ್ರಾಂತಿಕಾರಿ ಪರಿವರ್ತನಶಾಹಿ ಪ್ರತಿಜ್ಞೆಗಳು. ಅದನ್ನ ಓದ್ಕೊಂಡು ತೀರ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅದನ್ನ ಬದುಕಿದ್ರೆ ಒಂದು ಉತ್ತಮ ಸಮಾಜ ಸಿಗುತ್ತೆ. ನಾವು ಕಟ್ಕೊಳ್ಳಿ ಒಂದು ಧರ್ಮ ಅನ್ನೋದೇನು, ಒಂದು ಧರ್ಮ ಅನ್ನೋದು ಒಂದು ಸಿದ್ಧಾಂತ, ಒಂದು ಸೈನ್ಯ ಇದ್ರೆ ಅದೇ ಧರ್ಮ ಆಗುತ್ತೆ. ಸೈನ್ಯ ಅಂದ್ರೆ ಏನು? ಅದು ಜನಸಂಖ್ಯೆ ಇರ್ಬೋದು, ಧರ್ಮ ಗ್ರಂಥ ಇರ್ಬೋದು, ಸ್ಥಾಪಕರು ಇರ್ಬೋದು, ದೇಶ ಸರ್ಕಾರಗಳು ಬೇರೆ ಬೇರೆ ಇರುತ್ತೆ. ಈ ನವಯಾನ ಅನ್ನೋದು ಅದು ಇಡೀ 20ನೇ ಶತಮಾನದ ಉತ್ತಮ ಧರ್ಮ ಅಲ್ಲ ಅಷ್ಟೇ ಅಲ್ಲ, ಅದಕ್ಕೆ ನಮಗೆ ಧರ್ಮ ಸ್ಥಾಪನೆ ಇದ್ದಾರೆ ಬಾಬಾ ಸಾಹೇಬರು. ಆ ಧರ್ಮಕ್ಕೆ ಧರ್ಮ ಗ್ರಂಥ ಇದೆ, ಬುದ್ಧ ಎಂದ್ರೆ ಧರ್ಮ. ಆ ಧರ್ಮಕ್ಕೆ ನಮಗೆ ಇದಿದೆ, ನಮಗೆ ಬಾವುಸ್ ಇದೆ, ಪ್ರತಿಜ್ಞೆಗಳೇ 22. ಆ ಧರ್ಮ ನಮಗೆ ಹರಡಿಸ್ಬೇಕು. ನಾವು ಕಟ್ಬಿಡಿ ಆ ಧರ್ಮ ಎಲ್ಲೋ ಒಂದು ಆಕಾಶವಾಣಿ ಕೇಳಿ ಬಾಬಾ ಸಾಹೇಬರು ಹೇಳೋದಲ್ಲ, ಯಾವೊಂದು ನೌಕೆ ಹೇಳೋದಲ್ಲ. 50 ವರ್ಷ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಶಿಕ್ಷಣ ಮುಖಾಂತರ ಅದರ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಇದೇ ಉತ್ತಮ ಧರ್ಮ ಅಂತ ಸ್ಥಾಪನೆ ಮಾಡಿರೋದು. ಸೊ ಆ ನಿಟ್ಟಿನಲ್ಲಿ ಯಾವುದಾದ್ರು ಸತ್ಯವಾದ ಧರ್ಮ ಇದ್ರೆ ಹಾಗೆ ಜ್ಯೋತಿಬಾ ಫುಲೆ ತಂದೆ ಪೆರಿಯಾರ್ ಇದ್ರೆ ಜ್ಯೋತಿಬಾ ಫುಲೆ ಅವರು ಒಂದು ಧರ್ಮ ಸ್ಥಾಪನೆ ಮಾಡಿ ಈ ದೇಶದಲ್ಲಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಮೂರೇ ಧರ್ಮ ಅಂತ ಹೇಳ್ತಾರೆ. ಮೂರೇ ಧರ್ಮ ಅಲ್ಲ, ನಮಗೆ 260 ವಚನಕಾರರಿದ್ದಾರೆ, 260 ಧರ್ಮಗಳಿದೆ. ನಮ್ಮ ಬಹುಜನ ಧರ್ಮಗಳು ಸಾವಿರಾರು ಧರ್ಮ. ಆದಿವಾಸಿಗಳು ಇವತ್ತಿನ ದಿನ ಸರಳ ಆದಿವಾಸಿಗಳು ಅಂತ ಹೇಳ್ತಾರೆ, ಅವ್ರ ಪ್ರತ್ಯೇಕ ಒಂದು ಧರ್ಮ. ಅವರು 5 ರಾಜ್ಯಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹಿಂದೂ ಧರ್ಮದ ಅಡಿಯಲ್ಲ, ನಾವು ಪ್ರತ್ಯೇಕ ಧರ್ಮ ಅಂತ. ಅದು ಕೂಡ ನಮ್ಮ ಧರ್ಮಗಳೇ. ಹಾಗೆ ಜ್ಯೋತಿಬಾ ಫುಲೆ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಅವ್ರು 1790 ಸಾಯಕ್ಕಿಂತ ಮುಂಚೆ ಅವರು ಒಂದು ಮದುವೆಯಲ್ಲಿ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಸಾರ್ವಜನಿಕ ಸತ್ಯ ಧರ್ಮ ಪುಸ್ತಕ ಅಂತ ಎಡಗೈಯಲ್ಲಿ ಬರೀತಾರೆ. ಬರ್ದಾಗ ಅದು ಏನ್ ಹೇಳುತ್ತೆ ಅಂದ್ರೆ ಸತ್ಯ ಧರ್ಮದ ಬಗ್ಗೆ ಹೇಳುತ್ತೆ, ವೈಜ್ಞಾನಿಕತೆ ಬಗ್ಗೆ ಹೇಳುತ್ತೆ, ನೈತಿಕತೆ ಬಗ್ಗೆ ಹೇಳುತ್ತೆ. ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಯಾರು ಪ್ರಾಮಾಣ್ಯದಿಂದ ವೈದಿಕತೆಯಿಂದ ದಬ್ಬಾಳಿಕೆ ಒಳಗಾಗಿದ್ದಾರೆ ಅವರ ಪರವಾಗಿ ಅದನ್ನ ಒಂದು ರೀತಿಯ ಸಿದ್ಧಾಂತ ಅಸ್ತ್ರಗೊಳಿಸಿ ಅದನ್ನ ಒಂದು ಪರಿವರ್ತನೆ ರೀತಿಯಲ್ಲಿ ರಾಜಕೀಯವಾಗಿ ಸಂಘಟನೆ ರೀತಿ ಮಾಡ್ತಾರೆ. ನಾವು ಕಟ್ಕೊಳ್ಳಿ, ನಾವು ಯಾವ ವ್ಯಕ್ತಿಗಳ ವಿರುದ್ಧ ಅಲ್ಲ, ಯಾವ ಜಾತಿಗಳ ವಿರುದ್ಧ ಅಲ್ಲ, ನಾವು ಒಂದು ಸಿದ್ಧಾಂತ ಪರ. ಇವತ್ತಿನ ದಿನ ಬ್ರಾಹ್ಮಣ ಗಂಡಸು ಸಹ ನಮ್ಮ ಸಿದ್ಧಾಂತ ಒಪ್ಪಿಕೊಂಡ್ರೆ ಅವರು ಸರಿಸಮಾನತೆ ನೋಡೋ ಮನಸ್ಥಿತಿ ನಮ್ಮಲ್ಲಿ ಖಂಡಿತ ಇದೆ.
ನಮ್ಮ ಬುಡಕಟ್ಟು ಆದಿವಾಸಿ, ನಮ್ಮ ಅಲೆಮಾರಿ, ನಮ್ಮ ಒಂದು ರೀತಿ ಈ ಮೂಲ ನಿವಾಸಿ ಪರಂಪರೆ ನಾವು ಕಳ್ಕೊಳ್ಳಿ. ಪುಸ್ತಕಗಳನ್ನ ನಾವು ಓದಿದ್ರೆ ಗೊತ್ತಾಗುತ್ತೆ 65-70 ವರ್ಷದ ಇತಿಹಾಸ. ನಾವೆಲ್ಲ ಮೂಲತಃ ನಾವೆಲ್ಲ ಆದಿವಾಸಿಗಳೇ, ಬಹುಜನರೇ, ಮೂಲ ನಿವಾಸಿಗಳೇ. ಈ ಸಂಸ್ಕೃತಿ ಇವತ್ತಿನ ದಿನ ಬೇರೆ ಬೇರೆ ಸಿನಿಮಾಗಳು ತೋರಿಸ್ತಾರೆ, ಹಿಂದೂ ಅಂತ ತೋರಿಸ್ತಾರೆ. ಇವಾಗ 100 ಕೋಟಿ ಮಾಡಬಹುದು ಸಿನಿಮಾದಲ್ಲಿ, ಆದ್ರೆ ನಮಗೆ ಸುಳ್ಳು ಹೇಳೋದೇನ್ ಬೇಡ. ಈ ಭೂತ ಮೂಲ ಅನ್ನೋದಲ್ಲ, ಅದು ನಮ್ಮ ಹಿಂದೂ ಮೂಲ ನಿವಾಸಿ ಪರಂಪರೆ ಅನ್ನೋದು ಬಹಳ ಮುಖ್ಯವಾಗಿ. ಪಂಚಮಿ ಅನ್ನೋದು 5000 ವರ್ಷದ ಇತಿಹಾಸ, ವೈದಿಕ ಪರಂಪರೆ, ಹಿಂದೂ ಧರ್ಮ. ಏನು ರಾಜ ರಾಮಮೋಹನ್ ರಾಯ್ 200 ವರ್ಷದ ಹಿಂದೆ ಹಿಂದೂ ಅಂತ ಪದ ಬಳಸಿ ವರ್ಣಾಶ್ರಮಕ್ಕೆ, ಚತುರ್ವರ್ಣಕ್ಕೆ, ಬ್ರಾಹ್ಮಣ್ಯಕ್ಕೆ, ಸನಾತನಕ್ಕೆ ಹಿಂದೂ ಅಂತ ಹೇಳ್ತಾರೋ ಅದು ಕೇವಲ 3000 ವರ್ಷದ ಇತಿಹಾಸ. ಸೊ ಆ ನಿಟ್ಟಿನಲ್ಲಿ ಈ ಮೂಲ ನಿವಾಸಿ ಸಂಸ್ಕೃತಿನ ನಾವು ಗೆದ್ದಿಡಬೇಕು. ನಾವು ಕಳ್ಕೊಳ್ಳಿ. ನಮ್ಗೆ ಹಿಂದಿ ಹೇಗೆ ಬರುತ್ತೆ, ಹಿಂದಿ ಹೇಗೆ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡುತ್ತೆ, ನಮ್ಮ ದ್ರಾವಿಡ ಭಾಷೆಗಳ ಮೇಲೆ, ನಮ್ಮ ಕರ್ನಾಟಕದ ಭಾಷೆಗಳ ಮೇಲೆ ದಬ್ಬಾಳಿಕೆ ಬರುತ್ತೆ. ಹಿಂದಿ ಅನ್ನೋದು 300 ವರ್ಷ, ಆದ್ರೆ ಕನ್ನಡಕ್ಕೆ 2000 ವರ್ಷದ ಇತಿಹಾಸ. ಈ ವೈದಿಕ ಪರಂಪರೆಗೆ 3000 ವರ್ಷ, ಆದ್ರೆ ನಮ್ಮ ಮೂಲ ನಿವಾಸಿ ಪರಂಪರೆಗೆ 70,000 ವರ್ಷದ ಇತಿಹಾಸ. ಸ್ಥಾಯಿ ಸಮಿತಿ ಸದಸ್ಯರು ಮತ್ತು ಲಂಬಾಣಿ ಸಂಸ್ಕೃತಿ ಹಾಗೂ ಭಾಷಾ ಅಕಾಡೆಮಿ ಬೆಂಗಳೂರು ಡಾಕ್ಟರ್ ಸೋಮಕ್ಕ ಎಂ ರವರು ಮಾತನಾಡಿ ಅಂಬೇಡ್ಕರ್ ತತ್ವಗಳು ಮತ್ತು ಅವರ ಜೀವನ ಚರಿತ್ರೆ ಸಾರ್ವಜನಿಕರಿಗೆ ತಿಳಿಸಿದರು. ಯಾವುದೇ ಒಂದು ದೇಶ, ಒಂದು ಜನಾಂಗ ಅಥವಾ ಒಂದು ಊರು ಅಭಿವೃದ್ಧಿಯಾಗಬೇಕಾದ್ರೆ ಆ ದೇಶದ, ಆ ಸಮಾಜದ ಪುರುಷರಷ್ಟೇ ಅಭಿವೃದ್ಧಿಯಾಗದೆ ಸಾಕು. ಆ ದೇಶದ, ಆ ಸಮಾಜದ ಮಹಿಳೆಯರು ಕೂಡ ಅಭಿವೃದ್ಧಿಯಾಗಬೇಕು. ಹಾಗಾದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸರ್ವ ಮಹಿಳೆಯರನ್ನು ಗೊತ್ತಿಲ್ಲ, ನಮಗೆ ತಮ್ಮ ಜೀವಮಾನವನ್ನ ತೆಗೆದು ತಮ್ಮ ಜೀವಮಾನದಲ್ಲಿ 4 ಜನ ಮಕ್ಕಳನ್ನ, ಹೆಂಡತಿಯನ್ನ ಕಳ್ಕೊಂಡು ಈ ದೇಶದ ಸರ್ವ ಮಹಿಳೆಯರಿಗೂ ಕೂಡ ಪುರುಷರ ಸರಿಸಮಾನವಾಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಕೊಡಲಿಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಜಲದಂತ ಮಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಿಜವಾಗ್ಲೂ ಕೂಡ ಈ ದೇಶದ ಸರ್ವ ಮಹಿಳೆಯರು ಮತ್ತು ಅವಕಾಶ ವಂಚಿತ ಪುರುಷರು ಇವತ್ತು ನಾವು ಅವರಿಗೆ ಸದಾ ಋಣಿಯಾಗಿರ್ಬೇಕಾಗ್ತದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸ್ವತಂತ್ರ ಬರುವುದಕ್ಕಿಂತ ಮುಂಚಿತವಾಗಿ ಕೂಡ ಮಹಿಳೆಯರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಸ್ವತಂತ್ರ ಬಂದ ನಂತರವೂ ಕೂಡ ಮಹಿಳೆಯರ ಪರವಾಗಿ ಅವರು ತಮ್ಮ ಕೊನೆಯ ಉಸಿರಿರುವವರು ಕೂಡ ಹೋರಾಟ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆಯನ್ನು ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಬಂದಂತಹ ಮೊದಲ ಕಾಂಗ್ರೆಸ್ ಸರ್ಕಾರ, ನೆಹರು ಸರ್ಕಾರದಲ್ಲಿ ಕಾನೂನು ಮಂತ್ರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಕಾನೂನು ಮಂತ್ರಿ ಆಗೋದಕ್ಕೂ ಕೂಡ ಅವರು ಒಪ್ಪಿಕೊಂಡಿದ್ದು ಜವಾಹರಲಾಲ್ ನೆಹರು ಹತ್ರ, ನಾನು ಕಾನೂನುಗಳನ್ನ ಮಾಡ್ತೇನೆ, ಅದು ಜನರ ಪರವಾಗಿ, ಈ ದೇಶದ ಹಿತಕ್ಕಾಗಿ, ಅದನ್ನ ನೀವು ಜಾರಿ ಮಾಡೋದಾದ್ರೆ ಮಾತ್ರ ನಿಮ್ಮ ಸರ್ಕಾರದಲ್ಲಿ ನಾನು ಕಾನೂನು ಮಂತ್ರಿಯಾಗಿ ಮುಂದುವರಿತೀನಿ ಅಂತಕ್ಕಂಥ ಷರತ್ತನ್ನ ಹಾಕ್ತಾರೆ. ಆ ಷರತ್ತಿಗೆ ಒಪ್ಪಿಕೊಂಡಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕಾನೂನು ಸಚಿವರನ್ನಾಗಿ ಮಾಡ್ತದೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತಕ್ಕಂತಹ ಒಂದು ಕಾನೂನುಗಳ, ಅಂದ್ರೆ ಸರ್ವ ಮಹಿಳೆಯರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಬ್ರಾಹ್ಮಣ ಸ್ತ್ರೀಯಿಂದ ಹಿಡ್ಕೊಂಡು ಈ ದೇಶದ ಸ್ಥಿತಿಯ ಕಟ್ಟಕಡೆಯಿರ್ತಕ್ಕಂಥ ಮಹಿಳೆಯರಿಗೋಸ್ಕರ ಎಲ್ಲ ಅವರ ಹಕ್ಕುಗಳನ್ನ ಕಸ್ಕೊಂಡಿದ್ರಲ್ಲ, ಆ ಎಲ್ಲ ಹಕ್ಕುಗಳನ್ನ ಮತ್ತೆ ವಾಪಸ್ಸು ಕೊಡ್ತಕ್ಕಂತಹ ಕಾನೂನಿನ ಗುಚ್ಚವೇ ಹಿಂದೂ ಕೋಡ್ ಬಿಲ್. ಈ ಸಂದರ್ಭದಲ್ಲಿ ಜಂಗಮರಹಳ್ಳಿ ಗ್ರಾಮದ ನಮ್ಮೂರಿನ ಅಂಗಳದಲ್ಲಿ ಸರ್ವ ಸಮಾಜದ ಸಮನ್ವಯ ಸಂಭ್ರಮ, ನಮ್ಮ ನಾಡಿಗೆ ಅರಿವಿನೆಡೆಗೆ ಮತ್ತು
ಸಾಧಕರಿಗೆ ಪ್ರಶಸ್ತಿ ವಿತರಣಾ ಸಮಾರಂಭವು ಹಮ್ಮಿಕೊಂಡಿದ್ದರು ಮತ್ತು ಊರಿನ ಪ್ರಮುಖರಿಗೂ ಸಹ ಸನ್ಮಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಟಿ ಮಂಜುಳಾ, ಮಂಜುನಾಥ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರೊಫೆಸರ್ ಆರ್ ಮಹೇಶ್, ಪ್ರಸಿದ್ಧ ಗಾಯಕರು, ಚಿಂತಕರು, ಬೆಂಗಳೂರು, ರಾಜೇಂದ್ರ ಆರ್, ವಿಧಾನ ಪರಿಷತ್ ಸದಸ್ಯರು, ಬಿ ರಾಮಾಂಜಿನಪ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅರಸೀಕೆರೆ, ಮೋಹನ್ ಕುಮಾರ್, ಜಾನಪದ ಹಾಡುಗಾರರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಕೆ ತಿಪ್ಪೇಸ್ವಾಮಿ, ಕೆಡಿಎಸ್ ಅಧ್ಯಕ್ಷರು, ಪಾವಗಡ, ಸಮಾನ ಮನಸ್ಕರು ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ನಾವು ಬಹಳಷ್ಟು ಜನ ಭಾಷಣಗಳ ಮಾಡ್ತಾ ಇದ್ದೀವಿ. ಈ ಹಿಂದುಳಿದಂತ ಸಮಾಜಗಳು ಯಾತಕ್ಕಾಗಿ ಹಿಂದುಳಿದಿದ್ದೀವಿ, ಮೇಲ್ವರ್ಗದವರು ಯಾಕೆ ಮುಂದುವರೆದಿದ್ದಾರೆ ಅಂತಕ್ಕಂಥ ಚಿಂತನೆಯನ್ನ ನಾವೆಲ್ಲರೂ ಮಾಡಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ. ಎಲ್ಲಿ ನಮ್ಮಲ್ಲಿ ಶೈಕ್ಷಣಿಕ ಇಲ್ಲ, ಶಿಕ್ಷಣ ಇಲ್ಲ, ಬುದ್ಧಿ ಇಲ್ಲ, ಅದರಿಂದ ನಾವು ಹಿಂದುಳಿದಿದ್ದೀವಿ. ನಾವು ಇವತ್ತು ಈ ಸಮಾಜಗಳನ್ನ ಮುಂದುವರಿಬೇಕಾದ್ರೆ ಏನು ಹಿಂದುಳಿದಂತ ಸಮಾಜಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಮೊದಲು ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ, ವಿದ್ಯಾಭ್ಯಾಸವನ್ನ ಮಾಡಿ, ವಿದ್ಯಾವಂತರನ್ನ ಮಾಡಿ. ಈ ಹಿಂದುಳಿದಂತ ಸಮಾಜದಲ್ಲಿ ಲಿಂಗಾಂಗವು ಪ್ರೊಫೆಸರ್ ಆಗುವ ಹೊತ್ತಿಗೆ ಇವತ್ತು ಸಮಾಜದಲ್ಲಿ ಅವರು ಒಬ್ಬ ವಿದ್ಯಾವಂತನಾಗಿ, ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾವಂತರಾದರೆ ಬಡತನ, ದರಿದ್ರ ಹೋಗಲಾಟ ಸಾಧ್ಯ. ಇವತ್ತು ಲಿಂಗಣ್ಣ ಗಂಗಾವತಿಯಲ್ಲಿ ಒಬ್ಬ ಪ್ರಿನ್ಸಿಪಲ್ ಆಗಿ, ಪ್ರೊಫೆಸರ್ ಆಗಿ, ಈ ಊರಿನ ಮಗ, ನಮ್ಮ ಊರಿನ ಅಭಿವೃದ್ಧಿಗಾಗಿ, ನಮ್ಮ ಊರಿನ ಬೆಳವಣಿಗೆಗಾಗಿ ಚಿಂತನೆ ಮಾಡತಕ್ಕಂತ ಒಬ್ಬ ವಿದ್ಯಾವಂತ, ಬುದ್ಧಿವಂತ. ಯಾಕೆ ಅವರು ವಿದ್ಯಾವಂತರಾಗಬಹುದು? ಇವತ್ತು ನಾಗರಾಜ್ ಅವರಿಗೆ ಸನ್ಮಾನ ಮಾಡಿ, ಅವರು ಇಂಜಿನಿಯರ್ ಆಗಿ ಈ ಗ್ರಾಮದ ಚಿಂತನೆಯನ್ನ ಮಾಡಿರ್ತಕ್ಕಂಥ. ಇಲ್ಲಿ ನಾನು ಮಾತಾಡಲಿಕ್ಕೆ ಕಾರಣ, ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ ನಮ್ಮೂರಲ್ಲಿ ಇದೇ ಸ್ಥಳದಲ್ಲಿ ಇದನ್ನ ನಾಟಕ ಶಾಲೆ ಅಂತ ಕರಿತೀವಿ ನಾವು. ಇದನ್ನ ನಾಟಕ ಶಾಲೆ ಅಂತ ಕರಿತೀವಿ. ಈ ವೇದಿಕೆ ಹತ್ರ, ಈ ವೇದಿಕೆ ಮೇಲೆ ಅನೇಕ ಮಹನೀಯರು ನಾಟಕವನ್ನು ಆಡಿದ್ದಾರೆ. ಆ ನಾಟಕಗಳಲ್ಲಿ ಬರ್ತಕ್ಕಂಥ ಪಾತ್ರಗಳಿಂದ ನಾನು ಸ್ಫೂರ್ತಿಯನ್ನು ಹೊಂದಿದ್ದೀನಿ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳನ್ನ ಮಾಡಿದ್ದೀವಿ, ದೇವರ ವಸ್ತುಗಳನ್ನ ಮಾಡಿದ್ದೀವಿ, ಇಲ್ಲಿ ಕೋಲಾಟವನ್ನು ಹಾಕಿದ್ದಾರೆ. ಇಲ್ಲಿ ಅನೇಕ ಮಿತ್ರರು ಸೇರಿಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಇನ್ನೊಂದು ರೀತಿಯ ಜನ್ಮ ಕೊಟ್ಟವರು, ಅವರು ಮಾನಸಿಕ ಗುರುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರನ್ನ ಗೌರವಿಸ್ತಕ್ಕಂಥ ಕೆಲಸ ಅತ್ಯಂತ ಹೆಮ್ಮೆಯ ವಿಚಾರ. ನಮ್ಮನ್ನು ನಾವು ಗೌರವಿಸ್ತಕ್ಕಂಥ ವಿಚಾರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಆ ನಾಟಕಗಳಲ್ಲಿ ಪಾತ್ರ ಮಾಡಿದಂತ ಹಿರಿಯರು, ನಮ್ಮೂರಿನಲ್ಲಿ ಯಾವುದೇ ತಂಟೆಗೂ ಹೋಗಲಾರದ ಬಹಳ ಹಿರಿಯರಾಗಿರ್ತಕ್ಕಂಥ ರೈತರು, ಜಾನಪದ ಹಾಡುಗಾರ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ನಿವೃತ್ತ ಉಪನ್ಯಾಸಕರು, ಪ್ರಾಂಶುಪಾಲರು ಮತ್ತೆ ಶಿಕ್ಷಕರು. ವಿಶೇಷವಾಗಿ ಇನ್ನೊಂದು, ಈ ಸಂಘಟನೆಯಿಂದ ಹಿಂದೆ ಒಂದು 5 ವರ್ಷಗಳಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಹೆಣ್ಣು ಮಕ್ಕಳು ಸೇರ್ಪಡೆ ಮಾಡಿದ್ರು, ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೆ. ಅದೇನಂತಂದ್ರೆ ಎಲ್ಲ ಸಮುದಾಯದ ಸೈನಿಕರಿಗೆ, ಸುಮಾರು 23 ಜನ ಸೈನಿಕರು ನಮ್ಮ ದೇಶದಲ್ಲಿದ್ದಾರೆ. ನಾನು ಇಷ್ಟು ಭಾಷಣಕಾರಲ್ಲ, ಕೈಕೂದಾಗಿ ಹೇಳ್ತೀನಿ. ಇಷ್ಟೆಲ್ಲ ಏನು ಮಹಿಳೆಯರು ಮಾತಾಡಿದ್ರು, ಇದರಲ್ಲಿಷ್ಟೇ ಸಮಾನತೆ, ಸಾರ್ವಭೌಮತೆ, ಯಾವುದೇ ಭೇದ ಭಾವ ಇಲ್ಲದೆ ನಾವು ಜೀವನ ನಡೆಸಬೇಕು. ಎಲ್ಲ ವರ್ಗದವರು ಒಂದೇ ಸಮಾನತೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇವತ್ತಿನ ಏನು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಬರುತ್ತೆ.
ನಾವು ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಇರಬೇಕು. ಬೆಂಗಳೂರು ಗ್ರಾಮದಲ್ಲಿ ಇವತ್ತೇನು ಕಾರ್ಯಕ್ರಮ ಇತರೆ ಗ್ರಾಮಗಳ ಸಮೇತ ಮಾದರಿಯಾಗಬೇಕು. ಈ ನಿಟ್ಟಿನಲ್ಲಿ ಊರಿನ ಈ ಇಬ್ಬರು ಏನು ಇವತ್ತು ಹತ್ತಿರವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಹೆಮ್ಮೆ ಪಡೋದು ವಿಷಯ. ಲಿಂಗಯ್ಯನವರು ಮತ್ತು ಧರ್ಮಪತಿಯವರು ಏನೀಗ ಒಂದು ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಬೃಹತ್ ವೇದಿಕೆ ಮಾಡಿ ಈ ತರ ಸಮಾಜ ಕಳಕಳಿಯಿಂದ ಅವರು ಏನು ಈ ತರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು ನಾವು ಫೇಸ್ಬುಕ್ ಅಲ್ಲಿ ಬೇರೆ ಕಡೆ ನೋಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನೀವು ಸಮೇತ ಎಲ್ಲ ಇದನ್ನ ಹತ್ಕೊಂಡು ಅದೊಂದು ಏನೀಗ ಅದು ಮುಕ್ಕುಳದಲ್ಲಿದೆ. ನಮ್ಮ ನಡೆಗೆ ಅರಿವು ನಡೆಗೆ ತುಂಬಾ ಅರ್ಥಪೂರ್ಣವಾಗಿದೆ. ಇದನ್ನ ನಾವು ಅಳವಡಿಸ್ಕೋಬೇಕು. ಎಲ್ಲರೂ ಮುಂದೆ ಸಮಾನತೆಯಿಂದ ಮುಂದೆ ಜೀವನದಲ್ಲಿ ಅಳವಡಿಸ್ಬೇಕು ಕೇಳ್ಕೊಳ್ತಾ ನನಗೆ ಈ ಒಂದು ಏರ್ಪಡಿಸಿದಂತಹ ಎಲ್ಲ ಸಮುದಾಯಗಳನ್ನು ಒಕ್ಕೂಡಿಸುವಂತಹ ಒಂದು ಪ್ರಯತ್ನ ಮಾಡಿದಂತಹ ಆತ್ಮೀಯರು ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಡಾಕ್ಟರ್ ಲಿಂಗಣ್ಣನವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಒಪ್ಪಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಸೀನರೇ ಸಮಯ ಆಗಿದೆ. ಹಾಗಾಗಿ ಹೆಚ್ಚಿನದಾಗಿ ಭಾಷಣ ಮಾಡಬಹುದಾದ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಸರ್ವ ಸಮಾಜದ ಸಮನ್ವಯದ ಸಂಭ್ರಮ ಇದೊಂದು ಸ್ವಾಭಿಮಾನದ ಸಂಭ್ರಮ ಅನಿಸ್ತಾ ಇದೆ. ನಾವು ಇತಿಹಾಸದ ಪುಟಗಳನ್ನು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ನಮ್ಮ ಭವ್ಯ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ದೇಶದ ಬಗ್ಗೆ ದೇಶ ಪ್ರೇಮಿಯನ್ನು ಹೊಂದಿರುವಂತಹ ಮೊದಲ ಮತ್ತು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅಂಬೇಡ್ಕರ್ ಅವರಿಗೆ ತನ್ನ ದೇಶದ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅನ್ನೋದಕ್ಕೆ ಕೇವಲ ಒಂದು 3 ಪದಗಳಲ್ಲಿ ಅವರ ಒಂದು ದೇಶ ಪ್ರೇಮದ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ, ದೇಶದ ಜನಗಳ ಬಗ್ಗೆ ಅವರ ಒಂದು ದೇಶ ಪ್ರೇಮವನ್ನು ನಾವು ಕಾಣಬಹುದು. ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಂತಹ ಒಂದು ಕೆಲಸ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ಸಮುದಾಯದ ಎಲ್ಲ ಜನರ ಸಲುವಾಗಿ ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರದಿಂದ ಜೀವಿಸಬೇಕು ಅಂತಕ್ಕಂತಹ ಒಂದು ಸ್ವತಂತ್ರದ ದೇಶ ಪ್ರೇಮದ ಭಾವನೆಯನ್ನು ಹೊಂದಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಾನು ಗರ್ವದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಎರಡನೇದಾಗಿ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಸಮೇತವಾಗಿ ಸ್ವಾಭಿಮಾನದಿಂದ ಹಾಗೂ ಸಮಾನತೆಯಿಂದ ಜೀವನ ಮಾಡಬೇಕಂತಕ್ಕಂಥ ಕನಸು ಕಾಣುವುದರ ಮುಖಾಂತರ ದೇಶ ಪ್ರೇಮವನ್ನು ಮೆರೆದಂತಹ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ